ಬಿಸಿಯಾದ ಚೋಲೆ ರೆಡಿಯಾಗಿದೆ, ತಿಂದು ಹೇಗುಂಟು ಹೇಳಿ. ಅದರ ಜೊತೆ ದೋಸೆ ಕೂಡ ರೆಡಿ ಮಾಡಿ ತಂದಿರಲ್ಲ. ಚೋಲೆ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನ ಹುರಿಯಿರಿ. ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಟೊಮ್ಯಾಟೊ, ಗೋಡಂಬಿ ಹಾಕಿ ಹುರಿದು ಬೇಯಿಸಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಪತ್ತ, ಲವಂಗ, ಕಾಳು ಮೆಣಸು, ಸಾಸಿವೆ ಹಾಕಿ ಹುರಿಯಿರಿ. ಆ ನಂತರ ರುಬ್ಬಿದ ಮಸಾಲೆ ಹಾಕಿ ಅರಿಶಿನ ಪುಡಿ, ಸ್ವಲ್ಪ ನೀರು, ಮೆಣಸಿನ ಪುಡಿ 2 ಚಮಚದಷ್ಟು, 1 ಚಮಚ ಚೋಲೆ ಮಸಾಲ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ರುಚಿಗೆ ಅನುಸಾರವಾಗಿ ಉಪ್ಪು, ಬೇಯಿಸಿದ ಬಿಳಿ ಕಡಲೆ ಹಾಕಿ ಬೇಯಿಸಿ. ಕೊನೆಯಲ್ಲಿ 1 ಚಮಚ ತುಪ್ಪ, ಕೊತ್ತಂಬರಿ ಸೊಪ್ಪು ಉದುರಿಸಿ 1 ನಿಮಿಷದವರೆಗೂ ಬೇಯಿಸಿ. ಈಗ ಚೋಲೆ ದೋಸೆಯೊಂದಿಗೆ ಸವಿಯಲು ಬಲು ಚೆನ್ನ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.